ಕರ್ನಾಟಕ ಜಾನಪದ ಅಕಾಡೆಮಿ ಕೊಡಮಾಡುವ 2020ನೇ ಸಾಲಿನ ಜಾನಪದ ಪ್ರಶಸ್ತಿಗೆ ಕಲ್ಲಡ್ಕ ಶಿಲ್ಪಗೊಂಬೆ ಬಳಗದ ಕಲಾವಿದ ಗೋಪಾಲ್ ಬಂಗೇರ ಆಯ್ಕೆಯಾಗಿದ್ದಾರೆ. ಬಂಟ್ವಾಳ ತಾಲೂಕಿನ ಕಾವಳಪಡೂರು ಗ್ರಾಮದ ಮಧ್ವ ನಿವಾಸಿಗಳಾದ ಜಾರಪ್ಪ ಪೂಜಾರಿ ಮತ್ತು ಮೋನಮ್ಮ ದಂಪತಿಯ ಪುತ್ರರಾದ ಗೋಪಾಲ ಕೃಷ್ಣ ಬಂಗೇರ ಅವರು ಗ್ರಾಮೀಣ ಪ್ರದೇಶದ ಸಾಹಸ ಮನೋರಂಜನೆಯ ಸೈಕಲ್ ಬ್ಯಾಲೆನ್ಸ್ ಮೂಲಕ ಸಾಮಾಜಿಕ ಬದುಕಿಗೆ ಮುನ್ನುಡಿಯನ್ನ ಬರೆದವರು. ಬಳಿಕ ಬೆಳ್ತಂಗಡಿಯ ಶೆಟ್ಯಾರ್ಡ್ಸ್ನಲ್ಲಿ ಕೆಲವು ವರ್ಷಗಳ ಕಾಲ ತೊಡಗಿಸಿಕೊಂಡಿದ್ದ ಇವರು ಕಳೆದ 25 ವರ್ಷಗಳಿಂದ ಕಲ್ಲಡ್ಕ ಶಿಲ್ಪಗೊಂಬೆ ಬಳಗದಲ್ಲಿ ಸಕ್ರಿಯ ಕಲಾವಿದನಾಗಿ ಸೇರಿ ಇದುವರೆಗೆ ಕೀಲುಕುದುರೆಯ ರಾಜವೇಷಧಾರಿಯಾಗಿದ್ದಾರೆ. ಕಲೆಯಲ್ಲಿ ನಿಷ್ಠೆ, ಸೇವೆಯಲ್ಲಿ ಪ್ರಾಮಾಣಿಕತೆ, ಕರ್ತವ್ಯದಲ್ಲಿ ಬದ್ಧತೆ ಮೈಗೂಡಿಸಿಕೊಂಡು ಬಂದಿರುವ ಇವರು ತನ್ನ ವಿಶೇಷ ವೇಷಭೂಷಣ, ವಿಶಿಷ್ಟ ಶೈಲಿಯ ನಡಿಗೆ, ತಾಳಕ್ಕೆ ತಕ್ಕ ನರ್ತನೆಯೊಂದಿಗೆ ಪಾತ್ರಕ್ಕೆ ಜೀವ ತುಂಬುತ್ತಾ ಪ್ರೇಕ್ಷಕರ ಮನ ಗೆಲ್ಲುವ ಕಲೆಯನ್ನ ಕರಗತ ಮಾಡಿಕೊಂಡಿದ್ದಾರೆ.